ಜಿಲ್ಲೆ ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರ ಮತ್ತು ಗ್ಲೋಬಲ್ ಇನ್ಸ್ಟಿಟ್ಯೂಷನ್ ಫಾರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಫೌಂಡೇಶನ್ ಸಹಯೋಗದೊಂದಿಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ತರಬೇತಿ ಹಾಗೂ ಪರವಾನಗಿ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಅಂಕಿತ ಅಧಿಕಾರಿಗಳಾದ ಡಾಕ್ಟರ್ ಪ್ರಭಾವತಿ, ಬದಲಾಗುತ್ತಿರುವ ಆಧುನಿಕ ಜಗತ್ತಿನಲ್ಲಿ ಅಸುರಕ್ಷಿತ ಆಹಾರ ಪದ್ಧತಿ, ಸ್ವಚ್ಛತೆ ಇಲ್ಲದೆ ಇರುವ ಪರಿಸರದಲ್ಲಿ ಆಹಾರ ಉತ್ಪಾದನೆ, ಕಲಬೆರಕೆ, ಅಸುರಕ್ಷಿತ ಪ್ಯಾಕಿಂಗ್ ಮತ್ತು ಸಾಗಾಣಿಕೆ, ಅತಾಂತ್ರಿಕವಾಗಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಉತ್ಪಾದನೆ ಇತ್ಯಾದಿ ಕಾರಣಗಳಿಂದ ನಾವು ತೆಗೆದುಕೊಳ್ಳುವ ಆಹಾರ ಗುಣಮಟ್ಟವಿಲ್ಲದೆ ಹಲವಾರು ಅನಾರೋಗ್ಯಕ್ಕೆ ಕಾರಣವಾಗುತ್ತಿದೆ. ಹೀಗಾಗಿ ಎಲ್ಲಾ ವಿಧದ ವ್ಯಾಪಾರಿಗಳು ಕಡ್ಡಾಯವಾಗಿ ನೋಂದಣಿ ಹಾಗೂ ಪರವಾನಗಿ ಮಾಡಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಸೀನಿಯರ್ ಫುಡ್ ಸ್ಟೆಫಿ ಆಫೀಸರ್ ನಾರಾಯಣಪ್ಪ, ತುರುವೇಕೆರೆ ತಾಲೂಕು ವರ್ತಕರ ಸಂಘದ ಮಲ್ಲಿಕಾರ್ಜುನ್ ಹಾಗೂ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ ಫಾರ್ ಎಜುಕೇಷನ್ ರಿಸರ್ಚ್ ಫೌಂಡೇಶನ್ನ ಜಿಲ್ಲಾ ಸಂಯೋಜಕ ರಂಗನಾಥ್, ಚಂದ್ರು, ನವೀನ್, ಹರೀಶ್ ಹಾಜರಿದ್ದರು. ಅಂದ್ರೆ ಸುರಕ್ಷಿತ ಆಹಾರ ಅಂತ ಅಂದ್ರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಂತ FSSAI ಅಂದರೆ ಅದರಲ್ಲಿ ಹೆಸರಿರಂಗೆ ಸುರಕ್ಷಿತ ಆಹಾರ ಮತ್ತು ಅದರ ಗುಣಮಟ್ಟ ನೋಡೋದು ಅಂತ. ಸುರಕ್ಷಿತ ಆಹಾರ ಅಂದರೆ ಏನು ಅಂದರೆ ನಮಗೆ ನಮ್ಮ ದೇಹಕ್ಕೆ ನಾವೇನಾದರೂ ತಿಂದಾಗ ಅಥವಾ ಆಹಾರ ನಾವು ಸೇವಿಸಿದಾಗ ಅದು ಹಾನಿ ಆಗದಲ್ಲೇ ಇರೋದನ್ನೇ ಸುರಕ್ಷಿತ ಆಹಾರ ಅಂತ. ಹಾನಿ ಆಗೋದ್ರಲ್ಲೂ ಎಷ್ಟೊಂದು ವೆರೈಟಿ ವಿಧಗಳಿದ್ದಾವೆ ಒಂದು. ಮತ್ತು ಗುಣಮಟ್ಟ ಅಂದರೆ ಈ ಅಡಲ್ಟ್ರೇಷನ್ ಎಲ್ಲ ಈಗ ಜಾಸ್ತಿ ಇದೆ. ಅಡಲ್ಟ್ರೇಷನ್ ಅಂದರೆ ಕಲಬೆರಕೆ, ಇದು ಕಲಬೆರಕೆನೂ 3-4 ಹಂತದಲ್ಲೇ ಆಗ್ಬೋದು. ಅದ್ರ ಬಗ್ಗೆ ಈಗ ಡೀಟೇಲ್ಸ್. ಈಗ ಒಂದು ವ್ಯಾಪಾರ ಏನು ಮಾಡೋರು ಅಂದರೆ ಒಂದು ತರಕಾರಿ ಆಗಲಿ ಹೂವಾಗಲಿ ಬುಟ್ಟಿಲಿ ಇಟ್ಕೊಂತಾರಲ್ಲ, ಅವರಿಂದ ಹಿಡಿದು ದೊಡ್ಡ ದೊಡ್ಡ ಹೋಟೆಲ್ಗಳಾಗಲಿ ಅಥವಾ ಫುಡ್ದು ಆಹಾರದ್ದು ಏನಾದರೂ ಸರಿ, ನೀರಿಂದಾಗಲಿ ಜ್ಯೂಸ್ದಾಗಲಿ, ಮತ್ತು ಇವಾಗ ಬಾರ್ ಆ್ಯಂಡ್ ರೆಸ್ಟೋರೆಂಟು ಬರುತ್ತೆ. ಈಗ ಹೋಟೆಲು, ಬಾರ್ ಆ್ಯಂಡ್ ರೆಸ್ಟೋರೆಂಟು ಎಲ್ಲ ಥರದ್ರಲ್ಲೂ ಎಲ್ಲರೂ ಪರವಾನಗಿನ ತಗೋಬೇಕು ಅಂತ. ಪರವಾನಗಿ ಅಂದರೆ ಲೈಸೆನ್ಸ್ ಅಂತ. ಏನಕ್ಕೆ ಲೈಸೆನ್ಸ್ ತಗೋಬೇಕು ಅಂತ. ಮತ್ತು ನೀವು ಎಲ್ಲರೂ ಲೈಸೆನ್ಸ್ ಇಲ್ದಂಗೆ ಏನು ವ್ಯಾಪಾರ ಮಾಡೋಂಗಿಲ್ಲ. ಆಹಾರದ್ದು ಮಾಡಿದರೆ ಏನಾಗುತ್ತೆ ಅಂದರೆ ಒಂದು ಸೆಕ್ಷನ್ 63 ಅಂತಿದೆ. ಸೆಕ್ಷನ್ 63 ಅಡಿನಲ್ಲಿ ನಿಮಗೆ 6 ತಿಂಗಳು ಜೈಲುವಾಸ ಮತ್ತು ಅಪ್ ಟು 1 lakh ಇದಿದೆ, ಪೆನಾಲ್ಟಿ ಇದೆ. ಅಂದರೆ 62 ಸೆಕ್ಷನಲ್ಲಿ ಅಂದರೆ ಯಾರೇ ಒಬ್ಬ FBO ಅಂದರೆ ಆಹಾರ ಮಾಡೋರು, ವ್ಯಾಪಾರ ಮಾಡೋರು ಇದು ಲೈಸೆನ್ಸ್ ಇಲ್ದಂಗೆ ಮಾಡಬಾರ್ದು ಅಂತ. ಲೈಸೆನ್ಸ್ನಲ್ಲಿ 2 ಥರ ಇದೆ, ಒಂದು ರಿಜಿಸ್ಟ್ರೇಷನ್ ಮತ್ತು ಇನ್ನೊಂದು ಲೈಸೆನ್ಸ್. ರಿಜಿಸ್ಟ್ರೇಷನ್. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.